ಸ್ಥಳೀಯಾಡಳಿತ ಚುನಾವಣೆ ಸನ್ನಿಹಿತವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಜೇಶ್ವರದ ಬಹುತೇಕ ವಾರ್ಡ್ಗಳಲ್ಲಿಯೂ ಪ್ರಚಾರದ ಪೈಪೋಟಿ ಮುಗಿಲೇರುತ್ತಿದೆ. ಸ್ಪರ್ಧಾ ಕಣದಲ್ಲಿರುವ ಎಲ್ಲ ಅಭ್ಯರ್ಥಿಗಳು ಕೂಡ ಗೆಲುವಿನ ನಿರೀಕ್ಷೆಯಲ್ಲಿ ಮನೆ ಮನೆ ತೆರಳಿ ಮತ ಯಾಚಿಸುತ್ತಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 21ನೇ ವಾರ್ಡ್ಗಳ ಪೈಕಿ 6ನೇ ವಾರ್ಡ್ ಅನ್ನ ಈ ಸಲ ಯುಡಿಎಫ್ ತನ್ನದಾಗಿಸಲು ಹರಸಾಹಸ ಪಡುತ್ತಿದೆ. ಈ ವಾರ್ಡ್ನಲ್ಲಿ ಕಳೆದ ಸಲ ಪಿಡಿಪಿ ಪಕ್ಷದಿಂದ ಸ್ಪರ್ಧಿಸಿ ಜಯಭೇರಿ ಗಳಿಸಿದ ವಾರ್ಡ್ ಸದಸ್ಯೆ ಈ ವಾರ್ಡ್ಗಾಗಿ ಕಿಂಚಿತ್ತೂ ಅಭಿವೃದ್ಧಿಯನ್ನ ಮಾಡಲಿಲ್ಲವೆಂಬುದಾಗಿ ಯುಡಿಎಫ್ ಬೆಂಬಲಿತವಾಗಿ ಇದೇ ವಾರ್ಡ್ನಿಂದ ಸ್ಪರ್ಧಿಸುತ್ತಿರುವ ಲೈಲಾ ಟೀಚರ್ ಆರೋಪಿಸಿದ್ದಾರೆ. ಮಾತ್ರವಲ್ಲದೆ ಕರೋಡ ರಾಷ್ಟ್ರೀಯ ಹೆದ್ದಾರಿ ಬಳಿ ತ್ಯಾಜ್ಯಗಳು ತುಂಬಿ ಗಬ್ಬೆದ್ದು ನಾರುತ್ತಿದ್ರು. ಕಳೆದ 5 ವರ್ಷಗಳಲ್ಲಿ ಇದಕ್ಕೊಂದು ಪರಿಹಾರವನ್ನ ಕಾಣಲು ಸಾಧ್ಯವಾಗಿಲ್ಲ. ಅದೇ ರೀತಿ ಸುಲ್ತಾನ್ ಮಸೀದಿ, ಚೆರಿಯಪಳ್ಳಿ, ಭಗವತಿ ಕ್ಷೇತ್ರ ಹಾಗೂ 10ನೇ ಮೈಲು ಗ್ಯಾರೇಜ್ ಪರಿಸರಗಳಿಂದ ಮಳೆಗಾಲದಲ್ಲಿ 6ನೇ ವಾರ್ಡ್ಗೆ ಹರಿದು ಬರುತ್ತಿರುವ ತ್ಯಾಜ್ಯ ನೀರನ್ನು ತಡೆಗಟ್ಟಲು ಸಾಧ್ಯವಾಗದೆ ಈ ಪರಿಸರದಲ್ಲಿ ಮನೆಗಳು ಜಲಾವೃತವಾಗುವುದು ಮಾಮೂಲಿಯಾಗಿದೆ. ವಾರ್ಡ್ ಸದಸ್ಯೆ ಕೃಷಿಕರಿಗೆ ಪ್ರೋತ್ಸಾಹವನ್ನ ನೀಡಲಿಲ್ಲ. 8ನೇ ತರಗತಿಯ ಬಳಿಕ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹವಣಿಸುತ್ತಿರುವ ಬಡ ಕುಟುಂಬಗಳಿಗೆ ವಾರ್ಡ್ ಸದಸ್ಯೆಯಿಂದ ಯಾವುದೇ ಪ್ರೋತ್ಸಾಹ ಲಭಿಸಿಲ್ಲ. ಅದೇ ರೀತಿ ಈ ವಾರ್ಡ್ನಲ್ಲಿರುವ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ಉನ್ನತ ಶಿಕ್ಷಣ ನೀಡುವಲ್ಲಿ ಮುತುವರ್ಜಿ ವಹಿಸಿಲ್ಲ. ಸುರಮತೋಡಿಯಲ್ಲಿ ಶೇಖರಣೆಯಾಗುತ್ತಿರುವ ತ್ಯಾಜ್ಯಗಳಿಗೆ ಪರಿಹಾರ ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ಲೈಲಾ ಟೀಚರ್ ಆರೋಪಿಸಿದರು. ಇನ್ನು ಸರ್ಕಾರದ ಯೋಜನೆಯ ಮೂಲಕ ಹಾಗೂ ಜನರ ಸಹಭಾಗಿತ್ವದೊಂದಿಗೆ ಸಣ್ಣ ಕುಡಿಯುವ ನೀರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಾಗುವುದು. ಎಲ್ಲ ರಸ್ತೆಗಳಿಗೂ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲು ಪ್ರಯತ್ನಿಸಲಾಗುವುದು. ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗೆ ಮತ್ತು ಆರ್ಥಿಕ ಬೆಳವಣಿಗೆಗಾಗಿ ಸಾಧ್ಯವಾದ ಎಲ್ಲ ಸರ್ಕಾರದ ಯೋಜನೆಗಳನ್ನು ಪೂರ್ಣವಾಗಿಯೂ ಕಾರ್ಯಗತಗೊಳಿಸಲಾಗುವುದೆಂದು ಹೇಳಿದರು. 5 വർഷക്കാലമായി ഈ വാർഡ് ഭരിച്ചിരുന്നവരെ അവരിൽ നിന്നും യാതൊരുവിധ ആനുകൂല്യങ്ങളും നമ്മൾക്ക് കിട്ടിയിട്ടില്ല. കൂടാതെ 6ാം വാർഡിൻ്റെ അതിർത്തിയായ ഇർഷാദ് നഗറിലും കൂടാതെ കുന്ന് ഭാഗങ്ങളിലും SC കോളനിയിലും വെള്ളത്തിൻ്റെ ക്ഷാമം ഭയങ്കരമായി നടക്കുന്നുണ്ട്. കുടിവെള്ളമില്ലാതെ ആൾക്കാർ കഴിയുന്നത് കണ്ടിട്ട് വളരെയധികം വിഷമമായി. ആയതിനാൽ ഇതിനൊക്കെ ഒരു പരിഹാരം കാണാമെന്ന് കരുതിയാണ് ഞാൻ ഈ 6ാം വാർഡിൽ നിന്നിട്ടുള്ളത്. കൂടാതെ റോഡിൻ്റെ ശോചനാവസ്ഥ പറഞ്ഞറിയിക്കാൻ വയ്യാത്തതാണ്. അതും കൂടാതെ രാത്രി കാലങ്ങളിൽ ആൾക്കാർക്ക് ഇറങ്ങി നടക്കാൻ പറ്റുന്ന ഒരു അവസ്ഥയല്ല, സ്ട്രീറ്റ് ലൈറ്റ് ഇല്ലാത്ത അവസ്ഥയിലാണ് ഉള്ളത്. അഥവാ ഉണ്ടെങ്കിൽ തന്നെയും അതൊന്നും വർക്കായിട്ട് മുന്നോട്ട് പോകുന്നുമില്ല. അതിൻ്റെ അവസ്ഥകളൊന്നും ആരും തിരിച്ചു നോക്കുന്ന പോലുമില്ല. ഇതിനൊക്കെ ഒരു പരിഹാരമായി എന്തെങ്കിലും ചെയ്യണമെന്നുള്ള അവസ്ഥയിലാണ് ഞാൻ ഈ വാർഡിൽ നിൽക്കാൻ കാരണം. 6ನೇ ವಾರ್ಡ್ನ ಮತದಾರನಾದ ಪದ್ಮನಾಭ ಅವರು ಮಾತನಾಡಿ, ಕಳೆದ 5 ವರ್ಷಗಳಲ್ಲಿ ನಮ್ಮ ವಾರ್ಡ್ ಯಾವುದೇ ಅಭಿವೃದ್ಧಿಯನ್ನ ಕಂಡಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ವಾರ್ಡ್ ಅನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ವಿದ್ಯಾವಂತರಾದ ಸದಸ್ಯರನ್ನ ಆರಿಸಬೇಕೆನ್ನುವ ಉದ್ದೇಶದಿಂದ ಲೈಲಾ ಟೀಚರ್ ಅವರನ್ನ ಬೆಂಬಲಿಸುವುದಾಗಿ ಹೇಳಿದರು. 5ನೇ ವಾರ್ಡ್ದ ಜನ ಕಚ್ಚರ್ತಿ PDPದ ಮೆಂಬರ್ ಈ ವಾರ್ಡ್ಗೆ ದಾಲ ಕೆಲಸ ಮಾಡ್ತಿದ್ದಿ ఒక ಈ ಸರ್ತಿ ಲೈಲಾ ಟೀಚರ್ಗೆ ಸಪೋರ್ಟ್ ಮಾಡ್ಬಿಡೋದು ದಯಗೊಂಡ ಆರು ಒಂದು ಎಜುಕೇಟೆಡ್ ಜನ ಅಂಚಾಗ ಆರು ಎಂಕ್ಳಿಗೆ ಎಡ್ಡೆ ಬೇಲೆ ಮಣ್ಪಿರಂದು ಎಂಕ್ ಒಪ್ಸುತ್ತನೇಟು ಎಂಕ್ಲ ಅಂಚ ಆರೆಗೆ ಸಪೋರ್ಟ್ ಮಾಡ್ಕೊಣೆ ಎಂಕ್ಲು ಮಾತಾಡಲ ಆರೆಗೆ ಸಪೋರ್ಟ್ ಮಾಡ್ತದೆ ಆರೇನು ಭಾರಿ ಬಹುಮತಡು ವಿಜಯ್ ಮಾಡ್ಕೊಡೋದು ಕೇಳೊಂದು. 6ನೇ ವಾರ್ಡ್ನ ಇನ್ನೋರ್ವ ಮತದಾರರಾಗಿರುವ ಹಾಗೂ ಹಲವಾರು ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವ ಸಮಾಜ ಸೇವಕನಾಗಿರುವ ಬಶೀರ್ ಅವರು ಮಾತನಾಡಿ, ಈ ವಾರ್ಡ್ನಲ್ಲಿ ಕಳೆದ 5 ವರ್ಷದ ಕಾಲಾವಧಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಎಂಬುದು ಸಂಶಯವಾಗಿತ್ತು. ವಾರ್ಡ್ನ ಜನತೆಯ ಸಮಸ್ಯೆಯನ್ನ ಆಲಿಸಲು ಜನಪ್ರತಿನಿಧಿ ಇರಲಿಲ್ಲ. ನಮ್ಮ ಸಮಸ್ಯೆಗಳನ್ನು ಹೇಳಲು ವಾರ್ಡ್ ಸದಸ್ಯೆಯನ್ನ ಪತ್ತೆ ಹಚ್ಚುವುದು ಕೂಡ ಕಷ್ಟವಾಗಿತ್ತು. ಈ ನಿಟ್ಟಿನಲ್ಲಿ ನಾವು ಈ ಸಲ ಪಂಚಾಯತ್ ರಾಜ್ನ ಬಗ್ಗೆ ಅನುಭವವಿರುವ ಲೈಲಾ ಟೀಚರ್ ಅನ್ನ ಬೆಂಬಲಿಸುವುದಾಗಿ V4 ന്യൂസിനൊന്നിಗೆ പ്രതികരിച്ചിരുന്നു. 6ാം വാർഡിനെ സംബന്ധിച്ചിടത്തോളം ഒരുപാട് വികസനങ്ങൾ ചെയ്യേണ്ട സ്ഥലമാണ് 6ാം വാർഡ്. കാരണം കഴിഞ്ഞ കാലയളങ്ങളിൽ ഒരു വികസനം തൊട്ടു നോക്കാത്ത ഒരു വാർഡാണ് 6ാം വാർഡ്. അപ്പോൾ ഇവിടെ ഒരുപാട് സമസ്യകൾ നമുക്കുണ്ട്. പിന്നെ റോഡാണ്, വെള്ളത്തിൻ്റെ സമസ്യകളുണ്ട്, പിന്നെ അയക്കേണ്ടത് മറ്റേ കച്ചറയിടുന്നത്, ഇങ്ങനെ ഒരുപാട് സ്ട്രീറ്റ് ലൈറ്റ് സംബന്ധിച്ചുള്ള സ്ട്രീറ്റ് ലൈറ്റ്, ഇങ്ങനെ ഒരുപാട് പ്രശ്നങ്ങളുള്ള ഒരു വാർഡാണ് ഈ 6ാം വാർഡ്. പക്ഷേ ഇവിടെ കഴിഞ്ഞ സമയങ്ങളിൽ ആരും ഇവിടെ ഒന്നും തിരിഞ്ഞു നോക്കിയിട്ടില്ല. അതാണ് ഇപ്പോൾ ഇപ്രാവശ്യം നമുക്ക് ഒരു ഏബിളായ ഒരു കാൻഡിഡേറ്റ് വേണം. അങ്ങനെയുള്ള കാൻഡിഡേറ്റ് നല്ല നമുക്ക് പിന്നെ പഞ്ചായത്ത് തലത്തിൽ നിന്ന് നമ്മൾക്കുള്ളതായ അവകാശങ്ങൾ നേടി നമ്മൾക്ക് തരണം, നാട്ടുകാർക്ക് തരണം.
അപ്പോൾ അതിനുള്ളതായ ഒരു ഏബിളായ ക്ಯಾಂഡിഡേറ്റാണ് നമ്മുടെ ടീച്ചർ എന്ന നിലയ്ക്ക് നമ്മൾ എല്ലാ പിന്തുണ ടീച്ചർക്ക് കൊടുക്കുന്നുണ്ട്. 6ನೇ ವಾರ್ಡ್ನಲ್ಲಿ ಯುಡಿಎಫ್ ಬೆಂಬಲಿತ ಅಭ್ಯರ್ಥಿ ಪಿಡಿಪಿ, ಬಿಜೆಪಿ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಭಾರೀ ಪೈಪೋಟಿಯನ್ನ ಪಡೆಯಲಿರುವ ಈ ವಾರ್ಡ್ನ ಜನತೆ ಯುಡಿಎಫ್ ಬೆಂಬಲಿತ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿರೀಕ್ಷೆಯಲ್ಲಿರುವುದಾಗಿ ಯುಡಿಎಫ್ ನೇತಾರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.